ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಅರಣ್ಯನಾಶದ ಪರಿಣಾಮವಾಗಿ ಹಾವುಗಳು ನಾಡಿಗೆ ಬರೋದು ಸಹಜ. ಆದರೆ ಈ ಬಾರಿ ಕೊಲ್ಲೂರಿಗೆ ಎಂಟ್ರಿ ಕೊಟ್ಟಿದ್ದು ಮಾತ್ರ 12 ಅಡಿ ಉದ್ದದ ಕಾಳಿಂಗ ಸರ್ಪ. ಬೃಹತ್ ಆಕಾರದ ಬ್ಲ್ಯಾಕ್ ಕೋಬ್ರಾನ ಕಂಡು ಜನ ಬೆಚ್ಚಿಬಿದ್ದಿದ್ದಾರೆ. ಕೊಲ್ಲೂರು ದೇವಾಲಯದ ಪಕ್ಕದಲ್ಲಿರುವ ಮನೆಮಂದಿಯನ್ನ ಬೆಳ್ಳಂಬೆಳಗ್ಗೆ ಬೆಚ್ಚಿ ಬೀಳಿಸಿದ್ದು 12 ಅಡಿ ಉದ್ದದ ಕಾಳಿಂಗ ಸರ್ಪ. ಮನುಷ್ಯನನ್ನು ಅರೆಗಳಿಗೆಯಲ್ಲಿ ಹೆಣ ಮಾಡಿಬಿಡುವ ಈ ವಿಷಪೂರಿತ ಘಟಸರ್ಪವನ್ನು ಕಂಡ ತಕ್ಷಣ ಮನೆಮಂದಿ ಬೆಚ್ಚಿ ಬಿದ್ದಿದ್ದು ಅರಣ್ಯ ಇಲಾಖೆಗೆ ಕರೆ ಮಾಡಿದ್ದಾರೆ. ಸ್ವಲ್ಪ ಯಾಮಾರಿದ್ರೂ ಜೀವಕ್ಕೆ ಸಂಚಕಾರ ತರುವ ಈ ಕಿಂಗ್ ಕೋಬ್ರಾವನ್ನ ಹಿಡಿಯೋದು ಅಷ್ಟು ಸುಲಭದ ಮಾತಲ್ಲ. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಕೂಡಲೇ ಉರಗತಜ್ಞರಾದ ಶಂಕರ್ ಪೂಜಾರಿ ಮತ್ತು ಪ್ರದೀಪ್ ಕುಂದಾಪುರ ಅವರನ್ನ ಈ ಕಾರ್ಯಾಚರಣೆಗೆ ಕರೆಸಿಕೊಂಡಿದ್ದಾರೆ. ಈ ಹಿಂದೆ ಹಲವಾರು ಕಾಳಿಂಗ ಸರ್ಪಗಳನ್ನು ಹಿಡಿದು ಅನುಭವವಿದ್ದ ಶಂಕರ್ ಪೂಜಾರಿ ಅವರು ಅತ್ಯಂತ ಜಾಣತನದಿಂದ ಈ ಹಾವನ್ನು ಹಿಡಿದು ಗೋಣಿಗೆ ತುಂಬಿಸಿದ್ದಾರೆ. ನಾವು ಎಲ್ಲ ಹಾವುಗಳನ್ನು ಹಿಡಿದೇವೆ. ಕಾಳಿಂಗ ಸರ್ಪ, ನಾಗರ ಹಾವು ಮತ್ತು ಈ ಹೆಬ್ಬಾವು ಎಲ್ಲ ಹಾವುಗಳನ್ನು ಹಿಡಿದೆವು. ಒಂದು 3,000-4,000ಕ್ಕೆ ಹೆಚ್ಚು ನಾವು ಹಾವುಗಳನ್ನು ಹಿಡಿದು ಕಾಡಿನಲ್ಲಿ ಬಿಟ್ಟು ಸಂರಕ್ಷಣೆ ಮಾಡಿದ್ದೇವೆ. ಕೊಲ್ಲೂರಿನಲ್ಲಿ ಹಿಡಿದಂಥ ಹಾವು ನಮ್ಮ ಅರಣ್ಯ ಅಧಿಕಾರಿಗಳು ಫೋನ್ ಮಾಡಿದ್ದಾರೆ. ಅದಕ್ಕೆ ಹೋಗೊಟ್ಟು ನಾನು ಕೊಲ್ಲೂರಿನಲ್ಲಿ ಮನೆ ಅಂಗಳದಲ್ಲಿ ಇದ್ದ ಹಾವನ್ನು ರಕ್ಷಣೆ ಮಾಡಿ ಅದು ಕಾಡಿಗೆ ಬಿಟ್ಟಿದ್ದೇವೆ. ಆದರೆ ಅದು ಕಾಳಿಂಗ ಸರ್ಪ ಭಾರಿ ಗಾತ್ರದ ಕಾಳಿಂಗ ಸರ್ಪ ತಪ್ಪಿಸಿಕೊಳ್ಳುವ ಕೊನೆಯ ಪ್ರಯತ್ನವಾಗಿ ಗೋಣಿಗೆ ಹಾಕುವ ಸಂದರ್ಭದಲ್ಲಿ ಅನಿರೀಕ್ಷಿತ ದಾಳಿ ಮಾಡಿದೆ. ಆದರೆ ಈ ಬಗ್ಗೆ ಸಾಕಷ್ಟು ಅನುಭವ ಇದ್ದ ಶಂಕರ ಪೂಜಾರಿ ಅವರು ತಕ್ಷಣವೇ ತನ್ನ ಕೈಯನ್ನು ಗೋಣಿಯಿಂದ ಹಿಂದಕ್ಕೆ ಎಳೆದುಕೊಂಡು ಭಾರಿ ಅನಾಹುತದಿಂದ ಪಾರಾಗಿದ್ದಾರೆ. ಆಗುಂಬೆ ಮತ್ತು ಅದರ ತಪ್ಪಲು ಪ್ರದೇಶದಲ್ಲಿ ಕಾಳಿಂಗಗಳ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿದ್ದು ಇಡೀ ಏಷ್ಯಾ ಖಂಡದಲ್ಲಿ ಈ ಪ್ರದೇಶ ಕಾಳಿಂಗ ಸರ್ಪಗಳ ಸಂತಾನೋತ್ಪತ್ತಿಗೆ ಅತ್ಯಂತ ಸೂಕ್ತ ಎಂದು ಗುರುತಿಸಲ್ಪಟ್ಟಿದೆ. ಹೀಗಾಗಿ ಇದೇ ಪ್ರದೇಶದಲ್ಲಿ ಕಾಳಿಂಗ ಸರ್ಪಗಳ ಬಗ್ಗೆ ಅಧ್ಯಯನ ಕೇಂದ್ರವು ನಡೆಯುತ್ತಾ ಇದೆ. ಕೊಲ್ಲೂರು ದೇವಸ್ಥಾನದ ಸಮೀಪ ಒಂದು ಮನೆಯ ಹಿಂದ್ಗಡೆ ಒಂದು ಸಣ್ಣ ಕಂಪೌಂಡು ಮತ್ತು ಮನೆಯ ಹಿಂದ್ಗಡೆ ಮಧ್ಯೆ ಒಂದು ಸಣ್ಣ ಗ್ಯಾಪ್ ಇತ್ತು, ಒಂದು ಅಡಿ ಗ್ಯಾಪ್ ಇತ್ತು. ಅದ್ರ ಮಧ್ಯೆ ಈ ಒಂದು 12-13 ಅಡಿ ಒಂದು ಉದ್ದದ ಒಂದು ಕಾಳಿಂಗ ಸರ್ಪ ಸಿಕ್ಕಿರುವಂಥದ್ದು. ನಮ್ಮ ಅರಣ್ಯ ಅಧಿಕಾರಿಗಳ ಒಂದು ಕರೆಯ ಮೇರೆಗೆ ನಮ್ಮ ಶಂಕರ್ ಪೂಜಾರಿಯವರು ಅತ್ಯಂತ ಒಂದು ರಕ್ಷಣಾತ್ಮಕ ಆದಂಥ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಅದನ್ನ ಚಾಣಾಕ್ಷತನದಿಂದ ಗೋಣಿಗೆ ತುಂಬಿಸಿದ ಬಳಿಕ ಈ ಕಾಳಿಂಗ ಸರ್ಪವನ್ನು ಕೊಲ್ಲೂರು ಮೂಕಾಂಬಿಕಾ ರಕ್ಷಿತಾರಣ್ಯದ ಒಳಗಿರುವ ವ್ಯಾಘ್ರತೀರ್ಥ ಎಂಬ ಪ್ರದೇಶದಲ್ಲಿ ಬಿಡಲಾಗಿದೆ ಎಂದು ಅರಣ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಅಪರೂಪಕ್ಕೆ ಕಾಣಸಿಗುವ ಈ ಭಾರಿ ಗಾತ್ರದ ಕಾಳಿಂಗ ಸರ್ಪ ಕೆಲಕಾಲ ಸ್ಥಳೀಯರಲ್ಲಿ ಆತಂಕ ಸೃಷ್ಟಿ ಮಾಡಿ ಇದೀಗ ಕಾಡಿನ ದಾರಿ ಹಿಡಿದಿದೆ.